ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಿ? ಇಂದಿನಿಂದ ಎಲ್ಲವೂ ಮುಕ್ತ. ಆದರೆ ನಮ್ಮ ಕಾಳಜಿಯನ್ನು ನಾವೇ ವಹಿಸಿಕೊಳ್ಬೇಕು. ಹಾಗಾಗಿ ಎಲ್ಲರೂ ಆರೋಗ್ಯದ ಬಗ್ಗೆ ಹೆಚ್ಚಿನ ಮುತುವರ್ಜಿಯನ್ನು ವಹಿಸಿಕೊಳ್ಬೇಕು. ಸಾಮಾಜಿಕ ಅಂತರ ಮತ್ತು ಮಾಸ್ಕ್ ಅನ್ನು ಧರಿಸುವುದನ್ನು ಮಾತ್ರ ಮರಿಬೇಡಿ ಎಂದು ಹೇಳುತ್ತಾ ಮಾನ್ಯ ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ಹೊತ್ತಿಗೆಯಿಂದ ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯ ಕೇಳಿ ಬರೋಣ. ಇಂದಿನ ಸಂಚಿಕೆ 84. ನಾನು ಕರುಣಾಕರ ಬಳಕೂರು ಮತ್ತು ಗಾಯನದಲ್ಲಿ ವಿದ್ವಾನ್ ಸುರೇಶ್ ರಾವ್ ಹತ್ತೂರು. ಆಳ ನೀಳಗಳ ಕಾಣಲ್ಕೆ ಆಗಿಸದೆ ಮೊರೆವ ಬಾಳ ಕಡಲೊಳು ಮುಳುಗಿ ತಳದಿಂದಲೇ ಎದ್ದು ಪೇಳುವವರು ಅದು ಆರು. ನ್ಯಾಯ ಅನ್ಯಾಯ ವಿವರಗಳ ಗಾಳಿ ಗಾಬರಿಯಲ್ಲ ಮಂಕುತಿಮ್ಮ. ಆಳ ನೀಳಗಳ ಕಾಣಲ್ಕಾಗಿಸದೆ ಮೊರೆವ ಬಾಳ ಕಡಲೊಳು ಮುಳುಗಿ ತಳದಿಂದಲೆದ್ದು ಪೇಳುವರದಾರು ನ್ಯಾಯ ವಿವರಗಳ ಗಾಡಿಗಾಬರಿಯಲ್ಲ ಮಂಕುತಿಮ್ಮ. ಗಾಡಿಗಾಬರಿಯಲ್ಲ ಮಂಕುತಿಮ್ಮ. ಬಂಧುಗಳೇ, ಇಂದಿನ ಕಗ್ಗದಲ್ಲಿ ಮಾನ್ಯ ಡಿವಿಜಿ ಅವರು ಅನುಭವ ಇಲ್ಲದವರ ಮಾತುಗಳು ಮತ್ತು ಗಾಳಿ ಸುದ್ದಿಗಳು ನಮಗೆ ಭಯವನ್ನು ಗಾಬರಿಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ತಾರೆ. ಈ ಕಗ್ಗದಲ್ಲಿ ನಿಮ್ಮೆಲ್ಲರ ಜೀವನವನ್ನು ಮತ್ತು ಬದುಕನ್ನ ಬೋರ್ಗೆರೆವ ಸಮುದ್ರಕ್ಕೆ ಹೋಲಿಕೆ ಮಾಡ್ತಾರೆ. ಬಾಲ್ಯದ ದಿನಗಳಲ್ಲಿ ಕಡಲಿನ ಬಗ್ಗೆ ಮೇಷ್ಟ್ರು ಪಾಠ ಮಾಡಿದ್ದನ್ನ ನೀವು ಎಲ್ಲರೂ ಕೇಳಿಸ್ಕೊಂಡಿದ್ದೀರಿ, ಅಥವಾ ಆ ಪಾಠದ ಆ ದಿನಗಳ ಬಗ್ಗೆ ನೆನಪು ಮಾಡ್ಕೊಳ್ಬಹುದು. ಸಂಜೆ ಹೊತ್ತಿನಲ್ಲಿ ಕಡಲ ಕಿನಾರೆಗೆ ಹೋದಾಗ ಅಲ್ಲಿ ನೀವು ಕಂಡಿರುವ ಚಿತ್ರಣವನ್ನ ಒಮ್ಮೆ ನೆನಪಿಸಿಕೊಳ್ಳಿ. ಅಥವಾ ಹೆಚ್ಚಿನವರು ಕಡಲು ನೋಡಿದ್ದಾರೆ, ಇನ್ನು ಕೆಲವರು ಕಡಲನ್ನು ನೋಡದೇ ಇದ್ದವರು ಕೂಡ ಇದ್ದಾರೆ. ಕೊನೆ ಪಕ್ಷ ಆ ಸಮುದ್ರದ ಬಗ್ಗೆ ಒಂದು ಕಲ್ಪನೆಯನ್ನ ಮಾಡ್ಕೊಳ್ಬಹುದು, ಒಂದು ಚಿತ್ರಣವನ್ನ ನಮ್ಮ ಮುಂದೆ ತಂದುಕೊಳ್ಬಹುದು. ಕಡಲು ಎಂದ್ರೆ ಎಲ್ರಿಗೂ ಭಯ ಆವರಿಸಿಕೊಳ್ತದೆ. ಗಾಳಿಯ ವೇಗ, ಪ್ರಶಾಂತವಾದ ವಾತಾವರಣ, ಸಮುದ್ರ ರಾಜನ ಅಲೆಗಳ ಏರಿಳಿತದ ಅಬ್ಬರ, ತುಂಬಿ ತುಳುಕುವ ಜಲಪ್ರದೇಶ, ನೀರಿನ ಆಳ ಕಣ್ಣು ಹಾಯಿಸಿದಷ್ಟು ಉದ್ದಗಲ, ಇನ್ನು ಆಳವನ್ನು ಹೇಳತೀರದು. ಅಷ್ಟೇ ಅಲ್ಲದೆ ಅದರ ತಳಮಟ್ಟವನ್ನ ಊಹಿಸಲು ಸಾಧ್ಯವಿಲ್ಲ. ಹೀಗೆ ಕವಿಯು ನಮ್ಮ ಜೀವನದಲ್ಲಿ ಆಳ ವಿಸ್ತಾರಗಳನ್ನ ಕಾಣಲಾಗದೆ ಬಾಳಿಕೆಯನ್ನು ಬೋರ್ಗೆರೆಯುವ ಸಮುದ್ರಕ್ಕೆ ಹೋಲಿಕೆ ಮಾಡುತ್ತಾ ಇಲ್ಲಿ ಮುಳುಗಿ ತಳದಿಂದ ಅದನ್ನ ಕಂಡು ಮೇಲೆದ್ದು ನ್ಯಾಯ ಅಥವಾ ಅನ್ಯಾಯಗಳ ಬಗ್ಗೆ ಹೇಳಬಲ್ಲವರು ಯಾರೂ ಇಲ್ಲ. ಕೊನೆಗೆ ಉಳಿಯುವ ಗಾಳಿ ಸುದ್ದಿಗಳು ನಮಗೆ ಭಯವನ್ನ ಉಂಟು ಮಾಡ್ತದೆ. ಹಾಗಾಗಿ ಈ ಜಗತ್ತಿನಲ್ಲಿ ಅನುಭವ ಇರುವವರ ಹಿರಿಯವರ ಮಾತಿಗೆ ನಾವು ಯಾವತ್ತೂ ಕೂಡ ಬೆಲೆಯನ್ನು ಕೊಡಬೇಕು, ಮೌಲ್ಯವನ್ನು ಕೊಡಬೇಕು. ಅನುಭವವಿಲ್ಲದ ಗಾಳಿ ಸುದ್ದಿಗಳಿಗೆ, ಅಸತ್ಯಗಳಿಗೆ ಯಾರೂ ಕೂಡ ಕಿವಿಗೊಡಬಾರದು. ಕೊಟ್ಟರೆ ಅದು ವ್ಯರ್ಥವಾಗಿ ಭಯದ ವಾತಾವರಣವನ್ನ ನಿರ್ಮಾಣ ಮಾಡ್ತದೆ. ನಾವಿಷ್ಟು ಶೈಕ್ಷಣಿಕವಾಗಿ, ವೈಜ್ಞಾನಿಕವಾಗಿ ಬಹಳಷ್ಟು ನಾವು ಓದ್ಕೊಂಡಿದ್ದೇವೆ, ತಿಳಿದುಕೊಂಡಿದ್ದೇವೆ. ಆದರೂ ಕೂಡ ಇಂದಿನ ಕಾಲದಲ್ಲಿ ಭವಿಷ್ಯ ನುಡಿಯುವವರ ಮಾತಿಗೆ, ಆ ಬಣ್ಣದ ಮಾತಿಗೆ ನಾವು ಮಾರು ಹಾಕ್ತೇವೆ. ಇತ್ತೀಚಿನ ದಿನಗಳಲ್ಲಿ ನಮಗೆಲ್ಲ ಅನುಭವಕ್ಕೆ ಬಂದ ಹಾಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಕೂಡ ನಾವು ನೋಡ್ತೇವೆ. ಆ ಮಾಧ್ಯಮಗಳು ಹೇಗೆ ನಮ್ಮನ್ನ ರೋಚಕವಾಗಿ ದಾರಿ ತಪ್ಪಿಸ್ತಾ ಇದ್ದಾವೆ ಅನ್ನೋದನ್ನು ಕೂಡ ನಾವು ನೋಡಿದ್ದೇವೆ. ಇವೆಲ್ಲದರ ನಡುವೆ ಸತ್ಯ ಅಸತ್ಯಗಳ ಒಂದು ಅನುಭವ ಕೂಡ ನಮಗಾಗಿದೆ. ರೋಗದ ಸ್ಥಿತಿಗಳನ್ನ ವೈಭವೀಕರಿಸಿ ತೋರಿಸಿ ಇದೇ ಸತ್ಯವೆಂದು ನಮ್ಮನ್ನ ಭಯವನ್ನುಂಟು ಮಾಡಿದರೆ, ಇನ್ನು ರೋಗದಿಂದ ಗೆದ್ದು ಬಂದ ವ್ಯಕ್ತಿಗಳು ಅದು ಕಣ್ಣಿಗೆ ಕಾಣದ ಕಣ. ನಮ್ಮ ರೋಗದಲ್ಲಿ ರೋಗ ನಿರೋಧಕ ಆತ್ಮವಿಶ್ವಾಸದ ಶಕ್ತಿಯ ಮುಂದೆ ಅದು ತೃಣಕ್ಕೆ ಸಮಾನ ಅಂತ ಹೇಳಿದ್ದನ್ನು ಕೂಡ ಕೇಳಿದ್ದೇವೆ. ಬಂಧುಗಳೇ, ನಾವು ಕಣ್ಣಾರೆ ಕಂಡರೂ ಕೂಡ ಪ್ರಮಾಣಿಸಿ ನೋಡ್ಬೇಕಂತೆ. ಹಾರಿಕೆಯ ತೋರಿಕೆಯ ನುಡಿಗಳನ್ನ ಒಲ್ಲೆ ಎಂದು ಅನುಭವದ ಸತ್ಯದ ಮಾತುಗಳಿಗೆ ಬೆಲೆ ಕೊಡೋಣ. ಜಗತ್ತಿನಲ್ಲಿ ನಾವು ಯಾವುದೇ ವಿಚಾರಗಳನ್ನ ಸಂಪೂರ್ಣವಾಗಿ ಅರಿಯದೆ, ವಿಶ್ಲೇಷಣೆಯನ್ನ ಮಾಡದೆ, ನಮ್ಮ ಅನುಭವಕ್ಕೆ ಬಾರದೆ ಆ ವಿಚಾರಗಳ ಬಗ್ಗೆ ಮಾತನಾಡಿದ್ರೆ ಅದು ಚಿಕ್ಕ ಮಕ್ಕಳ ಮಾತಾದೀತು. ಅಷ್ಟೇ ಅಲ್ಲದೆ ಆ ಮಾತುಗಳು ತನ್ನ ಮೌಲ್ಯವನ್ನೇ ಕಳೆದುಕೊಳ್ಳುತ್ತವೆ. ಯಾವುದೇ ವಿಚಾರಗಳನ್ನು ಕೂಡ ನಾವು ಇನ್ನೊಬ್ಬರಿಗೆ ತಿಳಿಸುವ ಮುನ್ನ ಸತ್ಯ ಅಸತ್ಯದ ಬಗ್ಗೆ ನಾವು ತಿಳಿದುಕೊಳ್ಬೇಕು. ಏನಂತೀರಿ? ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿವರೆಗೆ ನಮಸ್ಕಾರಗಳು. ಆರೋಗ್ಯದ ಸೂತ್ರವನ್ನ ತಪ್ಪದೆ ಪಾಲಿಸಿ, ಮಾಸ್ಕ್ ಅನ್ನ ಧರಿಸಿ, ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ಳಿ. ನಮ್ಮ ಆರೋಗ್ಯದ ಬಗ್ಗೆ ನಾವು ಕಾಳಜಿ ವಹಿಸೋಣ. ಧನ್ಯವಾದಗಳು.